ಕಂಬಳ ಅಕಾಡೆಮಿಯಿಂದ ಕಂಬಳ ಓಟಗಾರರಿಗೆ 15 ದಿನಗಳ ತರಬೇತಿ ನಡೀತಾ ಇದ್ದು 200ಕ್ಕೂ ಅಧಿಕ ಮಂದಿ ಅರ್ಜಿ ಸಲ್ಲಿಸಿದ್ದು 33 ಮಂದಿಯನ್ನು ಆಯ್ಕೆಗೊಳಿಸಿ ತರಬೇತಿ ನೀಡಲಾಗ್ತಾ ಇದೆ. ತರಬೇತಿ ಪಡೆದಿರುವ ಓಟಗಾರರಿಗಾಗಿ ಅಕ್ಟೋಬರ್ 10ರಂದು ಹಗಲು ವೇಳೆ ಪ್ರಾಯೋಗಿಕ ಕಂಬಳವು ಮೂಡಬಿದಿರೆಯ ಕೋಟಿ ಚೆನ್ನಯ್ಯ ಕಂಬಳ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಕಂಬಳದ ಭವಿಷ್ಯದ ಓಟಗಾರರು ಹೊರಹೊಮ್ಮಲಿದ್ದಾರೆ ಎಂದು ಕಂಬಳ ಅಕಾಡೆಮಿಯ ಸಂಚಾಲಕ ಗುಣಪಾಲ ಕಡಬ್ಬ ಹೇಳಿದರು. ಅವರು ಮೂಡಬಿದಿರೆಯ ಕಡಲಕೆರೆ ಕೋಟಿ ಚೆನ್ನಯ್ಯ ಕಂಬಳ ಕ್ರೀಡಾಂಗಣದಲ್ಲಿ ಕಂಬಳ ಆಸಕ್ತರಿಗಾಗಿ ನೀಡಲಾಗುವ ತರಬೇತಿ ಕುರಿತು ಸಮಗ್ರ ಮಾಹಿತಿ ನೀಡಿದರು. ಶಿಬಿರಾಧಿಕಾರಿ ಅಪ್ಪಣ್ಣ, ಮಾರ್ಗದರ್ಶಕರಾದ ಮಾಕಳಿ ಬೆಟ್ಟು, ಸೀತಾರಾಮ ಶೆಟ್ಟಿ, ಸುರೇಶ್ ಕೆ ಪೂಜಾರಿ, ತರಬೇತುದಾರರಾದ ಸುರೇಶ್ ಶೆಟ್ಟಿ, ವಿಶ್ವನಾಥ ಪ್ರಭು, ದಿಲೀಪ್, ವಿನಯ್ ಮಾಧವ, ರಘು ಮತ್ತಿತರರು ಉಪಸ್ಥಿತರಿದ್ದರು. ಒಳ್ಳೆಯ ಅನುಭವ ಬೇಕು ಕೂಡ ಅದೆಲ್ಲ ಮತ್ತೊಂದು ಅವರ ಕಂಬಳದಲ್ಲಿ ಆಯ್ಕೆಯಾದ ಕೊನೆಯವರೆಗೂ ಕೂಡ ಬೆಳೆಯುವ ವ್ಯಕ್ತಿ ಆಗಿದೆ. ನಮಗೆ ಬಹಳ ಮುಖ್ಯವಾದ ಹೇಳಿ ಅದು ಮತ್ತು ಮೆಡಿಕಲ್ ಚೆಕಪ್ ಇಲ್ಲದೆ ಆಗಲಿಲ್ಲ. ಆದರೂ ಕೆಲವರು ತಪ್ಪಿಸ್ಕೊಳ್ತಾರೆ ಅಂದರೆ ಹಿಂದೆ ಯಾವುದಾದ್ರು ಇಲ್ಲಿ ಹೇಳುವುದಿಲ್ಲ, ಅದರಿಂದ ಸಂಬಂಧದಿಂದ ಬರ್ತದೆ. ಆಯ್ಕೆಗೆ ಬರುವಾಗ BP, ಹೈ BP ಲೋ BP ಇದೆಲ್ಲ ರಿಜೆಕ್ಟ್ ಮಾಡ್ತಾರೆ. ಪ್ರಾಮಾಣಿಕವಾದ ಪ್ರಯತ್ನ ಇರ್ತಾರೆ, ಸಾಧ್ಯವಂತ ಅವರಲ್ಲಿ ರಾಷ್ಟ್ರೀಯ ದಾಖಲೆ ಮಾಡ್ತೇವೆ ಆ ಭಾವ. ಆದರೆ ನನ್ನ ಕೋಣಗಳು ಓದಿದ್ದಾರೆ, ಓಟಗಾರರು ಓದಿದ್ದಾರೆ. ಅದು ಉತ್ತಮವಾಗಿ ಹೇಳ್ತಿಕೊಂಡು ಅದು 100 ಮೀಟರ್ ಮಾಡಿದ್ದಾರೆ. ಅದು ಅಷ್ಟು ಸುಲಭದ ಮಾತಲ್ಲ.